ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರನ್ನ ಮತ್ತಷ್ಟು ಪ್ರೋತ್ಸಾಹಿಸಬೇಕಾದಂತ ಒಂದು ಅವಶ್ಯಕತೆ ಇದೆ. ಆದ್ದರಿಂದ ಆ ರೀತಿಯಲ್ಲಿ ನಾವು ನಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ಳಬೇಕು ಎನ್ನುವಂತ ಮನವಿಯನ್ನ ನಾನು ತಮ್ಮೆಲ್ಲರಲ್ಲಿ ನಮ್ರತೆಯಿಂದ ಮಾಡಿಕೊಳ್ತೇನೆ. ಅದಲ್ಲದೆ ಬಹುಶಃ ಇವತ್ತು ನಾವು ಇರ್ತಕ್ಕಂಥ ಅಥವಾ ಈ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಕೊಡುಗೆಯನ್ನ ನೀಡಿರ್ತಕ್ಕಂಥ ಜನ ಇದ್ರೆ ಅದು ಬಂಡರು. ಬಹುಶಃ ಇತ್ತೀಚೆಗೆ ಒಂದು ವಾರದಿಂದ ಈಚೆಗೆ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಯಾವ ದೇವಸ್ಥಾನಗಳಿಗೆ ಪ್ರಸಿದ್ಧೀಕರಣ ಕೊಡ್ತೇವೋ ಅದೆಲ್ಲ ಅರ್ಚಕರಿಗೆ ಖಾತೆಗೆ ಕೊಡಬೇಕು ಎನ್ನುವಂತಹ ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸಿದ್ದಾರೆ. ತೀರಾ ಅನ್ಯಾಯ. ಬಹುಶಃ ಅಲ್ಲಿರ್ತಕ್ಕಂಥ IAS ಆಫೀಸರ್ಗಳಿಗಾಗಲಿ ಅಥವಾ ನಮ್ಮ ಸಚಿವರಿಗೆ ಹಾಗೂ ನಮ್ಮ ಮಂತ್ರಿಮಂಡಲದವರಿಗೆ ತಲೆ ಇರೋರು ಬಹಳ ಕಡಿಮೆ ಅಲ್ಲಿ. ಬಹುಶಃ ನಮ್ಮ ಮಂತ್ರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖಾ ಮಂತ್ರಿಗಳು ಬಂದಿದ್ರೆ ಅವರಿಗೆ ಮನ ಚುಚ್ಚು ಹಾಗೆ ಮಾತನಾಡ್ತಿದ್ದೆ ನಾನು. ಯಾಕಂದ್ರೆ ತಸ್ದೀಕ್ ಎನ್ನುವಂತಹದನ್ನ 1865ರಲ್ಲಿ ಬ್ರಿಟಿಷ್ ಆಧಿಪತ್ಯಕ್ಕೆ ನಾವು ಒಳಗಾಗಿರ್ತಕ್ಕಂಥ ಸಿಪಾಯಿಯ ದಂಗೆ ಆಗಿ ಎರಡನೆಯ ವಿಕ್ಟೋರಿಯಾ ಮಹಾರಾಣಿಗೆ ಅಧಿಕಾರ ಹಸ್ತಾಂತರವಾದ ಮೇಲೆ ಕಪ್ಪರಿ ಸರ್ಕಾರ ಅಧಿಕಾರ ಹಸ್ತಾಂತರ ಮಾಡಿದ ಮೇಲೆ ಅವರು ಈ ಎಲ್ಲ ಜನ ಒಗ್ಗಟ್ಟಾಗುವುದು ಎಲ್ಲಿ ಅಂತ ಹೇಳಿದ್ರೆ ಈ ಭಾರತೀಯರು ಈ ಹಿಂದೂಗಳು ಒಟ್ಟಾಗಬೇಕಂತ ಇದ್ರೆ ಅವರು ದೇವಸ್ಥಾನದಲ್ಲಿ ಆ ದೇವರ ವಿಷಯದಲ್ಲಿ ಎಲ್ಲರಿಗೂ ಒಂದೇ ಭಾವನೆಯನ್ನು ಹೊಂದಿರ್ತಾರೆ. ಆದ್ರಿಂದ ಆ ದೇವಸ್ಥಾನದ ಆಸ್ತಿಗಳನ್ನೆಲ್ಲ ನಾವು ಕಬಳಿಸಿದರೆ ಅವರು ಒಗ್ಗಟ್ಟಾಗುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ದೃಷ್ಟಿಯಿಂದ ಅಂದು ಅದನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆಮೇಲೆ 1875ರಲ್ಲಿ ಅಧಿಕೃತವಾದಂಥ ಆದೇಶವನ್ನು ಮಾಡಿ ಯಾವ ದೇವಸ್ಥಾನಕ್ಕೆ ಸಣ್ಣ ದೇವಸ್ಥಾನ ಅವರಿಗೆ ಇರ್ತಕ್ಕಂಥ ಭೂಮಿಯ ಆಧಾರದಲ್ಲಿ ಅದರ ಪೂಜೆಗೆ ಪರಿಹಾರವಾಗಿ ಆ ತಸ್ದೀಕನ್ನ ನಿಷ್ಕರ್ಷಿಸಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ತಸ್ದೀಕ್ ಅಂತ ಹೇಳಿದ್ರೆ ಪೂಜೆ ಮಾಡುವವರಿಗೆ, ಅರ್ಥಾತ್ ಇದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಹಿಡಿತವನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಅದನ್ನ ನಾವು ವಿರೋಧಿಸಲೇಬೇಕು. ಆದ್ರಿಂದ ಇದರಿಂದ ಇಲ್ಲ ಅಂದ್ರೆ ನಮ್ಮ ಧರ್ಮ ನಾಶವಾಗ್ತಕ್ಕಂಥ, ನಮ್ಮ ದೇವಸ್ಥಾನಗಳು ದುರ್ಗತಿಗೆ ಇಳಿತಕ್ಕಂಥ ಸಂದರ್ಭಗಳು ಬರುವಂತ ಸಾಧ್ಯತೆ ಇದೆ. ಆ ಸಾಧ್ಯತೆಯನ್ನ ದೂರ ಮಾಡುವುದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವುದು. ಆದ್ರಿಂದ ನಾವು ಯಾವುದೇ ಕೆಲಸ ಮಾಡಿದ್ರು ಅದನ್ನ ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ಈ ಬಂಟರಿಗೆ ಇದೆ. ಆದ್ರಿಂದ ಈ ಬಂಟರ ಸಂಘದ ಮೂಲಕ ನಾವು ಒಗ್ಗಟ್ಟಾಗುವುದರೊಂದಿಗೆ ನಮ್ಮ ಸಮಾಜದ ಅಭ್ಯುದಯಕ್ಕೆ, ನಮ್ಮ ಸಮಾಜದಲ್ಲಿ ತೀರ ದುಸ್ಥಿತಿಯಲ್ಲಿರುವವನಿಗೆ ನಾವು ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ನೀಡಿ ಅವನನ್ನ ಉತ್ಕರ್ಷತೆಗೆ ಏರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅದು ಮಹಾಗಣಪತಿಗೆ ಸಲ್ಲತಕ್ಕಂಥ ಒಂದು ಒಳ್ಳೆಯ ಸೇವೆ. ಆ ಸೇವೆಯನ್ನ ಪೂರೈಸುವಲ್ಲಿ ನಾವೆಲ್ಲರೂ ಸಮರ್ಥರಾಗೋಣ. ಅದರೊಂದಿಗೆ ನಾವು ಇಂದು ಇಲ್ಲಿ ಸಾಕಷ್ಟು ಜನ ಸೇರಿದ್ದೇವೆ. ಬಹುಶಃ ನಮ್ಮ ಸಮಾಜದ ಅನೇಕ ಮಂದಿಗೆ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿಗೆ ಬರಲಾಗದೇ ಇರಬಹುದು. ಆದರೂ ಅವರೆಲ್ಲರಿಗೂ ನಮ್ಮ ಈ ಒಂದು ಸಂಘಟನೆಯನ್ನ ಬಲಪಡಿಸುವಲ್ಲಿ ತಮ್ಮೆಲ್ಲರ ಪ್ರಾಮಾಣಿಕವಾದಂತಹ ಸಹಾಯವನ್ನ ಸಹಕಾರವನ್ನ ನೀಡಬೇಕು. ಆ ಮೂಲಕ ಬಂಟರ ಸಮಾಜ ಉತ್ಕೃಷ್ಟವಾದಂತಹ ಒಂದು ಸಮಾಜ, ಎಲ್ಲರನ್ನ ಸಮಾನತೆಯಿಂದ ಕಾಣತಕ್ಕಂಥ, ಎಲ್ಲರ ಅಭಿವೃದ್ಧಿಯನ್ನ ಕಾಪಾಡತಕ್ಕಂಥ ಶಕ್ತಿ ಬಂಟರಿಗಿದೆ ಎನ್ನುವುದನ್ನು ತೋರಿಸಿಕೊಂಡು ಈ ಸಂಘದ ಉತ್ತರೋತ್ತರ ಅಭ್ಯುದಯಕ್ಕೆ ನಾವು ಸಹಕರಿಸುವುದರೊಂದಿಗೆ ನಮ್ಮೆಲ್ಲರ ಕಲ್ಯಾಣವಾಗಲಿ. ಈ ದಿಶೆಯಲ್ಲಿ ನಾವು ನಂಬಿರ್ತಕ್ಕಂಥ ಎಲ್ಲ ದೈವ ದೇವರುಗಳು ಹಾಗೂ ಪ್ರಥಮ ಪೂಜೆಯನ್ನ ಸ್ವೀಕರಿಸತಕ್ಕಂಥ ಮಹಾಗಣಪತಿ ನಮ್ಮೆಲ್ಲರನ್ನ ಅನುಗ್ರಹಿಸಿ ತಮ್ಮೆಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಎರಡು ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮಾತೃ ಸಂಘದ ಅಧ್ಯಕ್ಷರಿಗೆ, ಕಾರ್ಯಕಾರಿ ಸಮಿತಿಯವರಿಗೆ ಹಾಗೂ ಹಿರಿಯರಿಗೆಲ್ಲ ನಮಸ್ಕರಿಸಿ ನನ್ನ ಮಾತುಗಳನ್ನು ಕೊನೆಗಾಣಿಸಿದೆ. ಶ್ರೀ ಮಂಜುನಾಥ ದೇವರಿಗೆ ಹಾಗೆ
ಹಾಗೆ ಶ್ರೀ ಮಹಾಗಣಪತಿಗೆ ನಮಸ್ಕರಿಸಿದ ಈ ಒಂದು ಗಣಪತಿ ಬಂಡಾಯ ಮಾನವ ಸಂಘದ ಈ ಒಂದು ಗಣಪತಿ ಉತ್ಸವದ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಅವರೇ, ಹಾಗೆ ನಮ್ಮ ಮುಖ್ಯ ಅತಿಥಿಯಾದ ಅಪ್ಪಣ್ಣಯ್ಯವರೇ, ಹಾಗೆ ಶಂಕರಯ್ಯವರೇ, ಹಾಗೆ ವೈಎಸ್ ಶೆಟ್ಟಿಯವರೇ, ಎಲ್ಲ ಆಡಳಿತ ಮುಖ್ಯಸ್ಥರೇ, ಹಾಗೆ ಕಮಿಟಿಯ ಎಲ್ಲ ಅಧ್ಯಕ್ಷರೇ, ಸದಸ್ಯರೇ, ಎಲ್ಲ ಭಕ್ತಾಭಿಮಾನಿಗಳೇ, ಹಾಗೆ ಬಂಟ ಸಮಾಜದವರೇ, ಎಲ್ಲರಿಗೂ ನಮಸ್ಕಾರಗಳು. ನಾವು ಭಾಗವಾಗಿ ಪ್ರತಿ ವರ್ಷ ಮಾಡ್ತಾ ಬಂದು ಎಲ್ಲರಿಗೆ ಜನ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಸನ್ಮಾನ ಮಾಡೋದು, ಅವರವರ ತಕ್ಕ ಅವರಿಗೆ ಅವರ ಯೋಗಕ್ಕೆ ತಕ್ಕಂತೆ ಅವರಿಗೆ ಎಲ್ಲ ಪ್ರಸಿದ್ಧಿಯನ್ನು ಕೊಡೋದು ಅಂತ ಒಳ್ಳೆಯ ಕೆಲಸವನ್ನು ಮಾಡಿ ಬಂದು 15 ವರ್ಷದಿಂದ ಸಾಗ್ತಾ ಇದೆ. ಒಳ್ಳೆಯ ಕೆಲಸ ಮಾಡ್ತಾರೆ. ನಾನು ಸಹ ಹಾಗೆ ನಾನು ಕದ್ದಿ ದೇವಸ್ಥಾನದ ಅಂಗದ ಮುಖ್ಯಸ್ಥರಾಗಿದ್ದೇನೆ. 25 ವರ್ಷದಿಂದ ನಾನು ಇದ್ದೇನೆ. ನಾವು ಆ ದೇವಸ್ಥಾನದಲ್ಲಿ ಎಲ್ಲ ಆಗೋಗಿ ಎಲ್ಲ ಕಾರ್ಯಕ್ರಮ ಎಲ್ಲ ಅಭಿವೃದ್ಧಿಯನ್ನು ಮಾಡಿ ಈಗ ಒಳ್ಳೆಯ ಹೆಸರುವಾಸಿಯಾದ ಒಂದು ದೇವಸ್ಥಾನ ಆಗಿಬಿಟ್ಟಿದೆ. ಎಲ್ಲ ಊರಿನ ಪರವೂರಿನ ಬಂಟರ ಸಮಾಜ ಎಲ್ಲರೂ ಸೇರಿ ನಮಗೆ ಅದಕ್ಕೆ ಸಹಾಯ ಮಾಡಿ ದೇವಸ್ಥಾನದ ಹೊಸ ಒಂದು ರೂಪದಾಗಿ ಎಲ್ಲ ನಮ್ಮ ಗುಡಿಯನ್ನು ನಾವು ಕಟ್ಟಿದ್ದೇವೆ. ಇನ್ನೂ ಸಹ ಹಲವಾರು ಯೋಜನೆಗಳಿದೆ. ನಮ್ಮಂಥವರಿಗೆ ಅವರು ನಮ್ಮ ಈ ಬಂಟ ಸಮಾಜದವರು ನನಗೆ ಇಲ್ಲಿ ಸನ್ಮಾನ ಮಾಡಿದ್ದಾರೆ, ಗೆಸ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಜಾತಿಯವರೆಲ್ಲ ಟ್ರಸ್ಟ್ನವರಿದ್ದಾರೆ, ಅವರಿಗೆ ಸಹ ಕರೆದು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅದು ಒಳ್ಳೊಳ್ಳೆ ಕೆಲಸವನ್ನು ಅಜಿತ್ ಕುಮಾರ್ ಅವರು ಮಾಡಿದ್ದಾರೆ. ಕಟ್ಟಲಿಲ್ಲ, ನಮಗೆ ಅರ್ಥ ಆಗಲಿಲ್ಲ. ಆದರೆ ನಮ್ಮ ಟ್ರಸ್ಟ್ನಲ್ಲಿ ಹಣ ಇರಬೇಕು, ಇಲ್ಲದಿದ್ದರೆ ಸಹ ಎಲ್ಲರೂ ಸೇರಿ ಅದಕ್ಕೆ ಒಂದು ಆ ದೇವರ ಕೆಲಸಕ್ಕೆ ಇನ್ನೂ ಇರಲಿಕ್ಕೆ ಅದನ್ನು ಅವರು ಆದಷ್ಟು ಬೇಗ ಕಟ್ಟಿದ ಅವರೆಲ್ಲ ಕೆಲಸ ಸಹ ಸರಾಗವಾಗಿ ನಡೀತದೆ. ಅವರಿಗೆ ಸಹ ದೇವರು ಆರೋಗ್ಯ ಆಯುಷ್ಯ ಕೊಡ್ತಾರೆ. ಅದಕ್ಕೆ ಎಲ್ಲ ಆರೋಗ್ಯ ಆಯುಷ್ಯ ಸಂಪದ ದೇವರು ಕೊಡಲಿ. ಅಲ್ಲಿ ಕದ್ರಿ ಮಂಜುನಾಥದೇವರು, ಹಾಗೆ ಗಣಪತಿ ದೇವರು, ಆ ದೇವಿ ಎಲ್ಲರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಎಂದು ಈ ಸಂದರ್ಭದ ಮಾತುಗಳಿಂದ ಸಮಾರಂಭಕ್ಕೆ ಶುಭ ಹಾರೈಸಿದ ಆದರಣೀಯ ಡಾಕ್ಟರ್ ಎ.ಜೆ. ಶೆಟ್ಟಿ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ನಮ್ಮ ಜೊತೆ ಸಾರ್ವಜನಿಕ ಗಣೇಶೋತ್ಸವ ತಿಳಿಸ್ತಾ ಇದ್ದೇನೆ. ಹಾಗೆ ದೇವರ ನಾಡು ಎಂದೇ ಪ್ರಸಿದ್ಧಿಯನ್ನು ಪಡೆದ ಪಕ್ಕದ ಕೇರಳ ರಾಜ್ಯದ ದೇವಸ್ವಂ ಬೋರ್ಡಿನ ಸದಸ್ಯರಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ಸೇವೆ ಸಲ್ಲಿಸಿದವರು ಆದರಣೀಯ ಶ್ರೀ ಶಂಕರ್ ಶೆಟ್ಟಿ ಮಂಟಾಡಿಯವರು. ಈಗ ಗೌರವಾನ್ವಿತ ಶಂಕರ್ ಶೆಟ್ಟಿ ಮಂಟಾಡಿಯವರಿಂದ ಶುಭಾಶಯದ ನುಡಿಗಳು. ಗಣ್ಯ ವ್ಯಕ್ತಿಲಿಡಿದ ಅಲಂಕೃತವಾಯಿನಂಚಿನ ವೇದಿಕೆಗಳ, ಸಭ್ಯರಿಡಿದ ಅಲಂಕೃತವಾಯಿನಂಚಿನ ಹಿರಿಯ ಕಿರಿಯ ಬಂಧುಲಿಡಿದ ಅಲಂಕೃತವಾಯಿನಂಚಿನ ಸಭೆಗಳ ಮೈ ಬಗ್ಗಾದು ತರೆ ತಗ್ಗಾದು ಸೊಲ್ಮೆನು ಸಂದ ಒಂದು ಎನ್ನ ರಡ್ಡು ಪಾತ್ರ ಇಂಗ್ಲಿ ಮಾತ್ರಲ್ಲ ಯಾನು ಕುಲ್ಲೊಂದಿಪ್ಪನೇನು ತೂದಿಪ್ಪಾರು ಬಾರಿ ಮಂಡೆ ಬೆಚ್ಚಡುಂಬಿ ಕುಲ್ಲುದೆ ದಾನೆ ಚಾಂಗ್ ಕಾರಣ ಈತ ಮೆಲ್ಲ ಮೆಲ್ಲ ನರಮನೆಯಲ್ಲ ಇಡಿಟ್ಟು ಏನನ್ನ ಕುಲ್ಲಾದ ರಥ ಇಂಕ ಮಂಡೆ ಬೆಚ್ಚ ಇತ್ತನೆ ಒಂತೆ ಬರೋದು ಆಲೋಚನೆ ಮಲ್ತದ ನನಗೆ ಇಂಕ ಈಗ ಉತ್ತರ ತಿಕ್ಕಂಡು ಇದು ಕಡಲದ ಕರೆಕ್ಟ್ ಇತ್ತು ನಂಚಿನ ನಾಡು ಕರೆನು ಕಡಲ ನಿಂಗಂದ ಲೆಕ್ಕ ಮಲ್ಲ ಮಲ್ಲ ಪಾದೆಯನ್ನು ಕೊಣತದು ಅಟ್ಟಿ ಹೋಯ್ತದು ಅಗರ ಕಟ್ಟುವರು ಅಗರ ಕಟ್ಟಿನಾಗ ಮಲ್ಲ ಪಾದೆ ಪಂದ ಅಂದ ಲೆಕ್ಕ ಒಂದು ಎಲ್ಲ ಕೀಲು ತಿಪ್ಪೇರು ಅಂಚಿನೊಂದು ಕೀಲು ಯಾನಂದು ಸಮಾಧಾನ ಮಲ್ತೊಂದು ಈ ಪಾದೆಗಳನ್ನ ನಡುಟ್ಟು ಕುಲ್ಲುದೆ. ಇನಿ ಅಪ್ಪಣ್ಣ ಗಿಡರ ಬಾರಿ ಪೊರ್ಲುಡು ಬಂದೇರು ಆತ ಪೊರ್ಲುಡು ಪಾತೇರು ಎಂಕ್ ತೆರಿಯಂದು ಅವತ್ತಂದಲ್ಲ ಏನನು ಪೆದ್ದದಿನ ಅಪ್ಪೆ ತುಳು ಅಪ್ಪೆ ಏನನು ಭಾಷೆ ಸಂಸ್ಕೃತಿ ಕಲ್ಪಾದನೆ ಕನ್ನಡದಪ್ಪೆ ಎಂಕ್ ನುಪ್ಪು ಕೊಡ್ತನಾಳು ಮಲಯಾಳದಪ್ಪೆ ಇಂದಿನ ಮಹಾತಾನಗನ್ನ ಪಾತ್ರೆಡು ಕೆಲವು ಸರ್ತಿ ಮಿಶ್ರಣ ಉಂಡಾಂಡ ತೀರ್ನ ನಿಂಗಲಿ ಅತ್ತನ ಉಬ್ಬಿದು ಬಿಡ್ಲಿ. ಇನ್ನು ಬಂಟ ಸಮುದಾಯದಲ್ಲಿ ತಿರ್ತು ಪೋಂದುಲ್ಲೇರು ಅತನ ಬಂಟ ಸಮುದಾಯನ ಒಂದು ಕರೆಕ್ಕೆ ಒಂದಾಯರ ತೂಪೇರೊಂದು ಬಂದ್ಬಿಡಂಚಿನ ದುಃಖದ ಯಾತನೆದ ಪಾತೆರನ್ನು ಅಪ್ಪಣ್ಣ ಗಿಡರು ಪಂತೇರು ಎನ್ನ ವಿಶ್ವಾಸ ತತ್ತನ ಕ್ಷಮೆ ಕೊರಲಿ. ದಾಯೆ ಅಂಚ ಅಂದ ಬಣ್ಣನಕ್ಕೆ ಕಾರಣ ಬಂಟೇನಿ ಬುಕ್ಕೊರಿ ತಗ್ಗಾದನ ಅತ್ತೇನಿ ಎನ್ನ ದೃಢವಾಯನ ವಿಶ್ವಾಸ ಎಂಕು ಯಾನು ಬಂಟೆ ಯಾನು ಏತಂದು ಎಂಕೆ ಗೊತ್ತದಿಲ್ಲ ಬುಕ್ಕೊರಿ ಓಡೆ ಬೊಕ್ಕವನೇನು ನಮ್ಮ ಆನದ ಲೆಕ್ಕ ಮಲ್ಲ ಶರೀರ ಉಂಡು ಬಂಟಾಗ
ಅಂಡ ಏನು ಈತ ಮಲ್ಲ ಉಲ್ಲೆಂದು ಬಂಟಾಗ ಗೊತ್ತುದಿಲ್ಲ ಏನಂದ ಮಲ್ಲ ಕೆಬ್ಬಿ ಅಡ್ಡ ಆತನು ಎಲ್ಲ ಕಣ್ಣು ಬುಕ್ಕ ಓಡೆ ತೋಚುಂಡು ನಾನು ಪಂಡನೆ ಸಾರಾಂಶನಿಗಳಿಗೆ ಅರ್ಥ ಆದಿಪ್ಪೂನಿ ಅನ್ನೆ ನಮ್ಮ ಏತನ್ನು ಪಂಪಣಿ ನಮ್ಮ ತೆರಿಯ ನೋಡು ನಮ್ಮ ಕುಟುಂಬದಾಗ ಪೂರ ನಮ್ಮಡದ ಆಪುನಂಚಿನ ಸಹಾಯ ಸಹಕಾರ ಮಲ್ತೊಂದು ನಮ್ಮ ಉಂಡು ಬೇಲ ಮಲ್ಪೋಡು ತನ್ನಗ ಬಂಡರು ನಮ್ಮ ಗಿಳೆ ನಿತ್ತು ಪೋನಗ ಕಾರು ಒಯ್ಪುವರು ಸರಿಯವು ಬರೀ ಶಾಸ್ತ್ರಜ್ಞ ಡೆಂಗಿದ ಬಗ್ಗೆ ಸಂಶೋಧನೆ ಮಲ್ಪೋಡು ಪೋಯಿ ಚೀನಾಗ ಹೋದು ಚೀನಾದ ಡೆಂಗಿನ ಬತ್ತಿ ಐಕ್ ಮುಚ್ಚಲ ಪಾಡಿಗೆ ಕರಡಿಗೆ ಜಪಾನ್ಗೆ ಹೋದು ಜಪಾನ್ದ ಡೆಂಗಿನ ಕರಡಿಗೆ ಬಾಡಿ ಐಕ್ ಮುಚ್ಚಲ ಪಾಡ್ದಿಗೆ ಭಾರತಕ್ಕೂ ಬತ್ತೆ ಭಾರತದ ಡೆಂಗಿನ ಬತ್ತಿ ಐಕ್ ಗಟ್ಟಿ ಮುಚ್ಚಲ ಪಾಡಿ ನಾನು ಪಂಡನ ಬನ್ನಿ ತತ್ತುನ ಅಂದು ತೋಜುಂಡು ನಿಖಿಲ್ನ ಮೋಹನೆ ತೂನಗ ಭಾರತದ ಡೆಂಜಿದ ಡಬ್ಬಿಗೆ ಮುಚ್ಚಲ ಪಾಡ್ದಿಗೆ ಬಾಕಿ ದೇಶದ ಡಬ್ಬಿದ ಡೆಂಜಿ ಪಾಡಿನ ಡಬ್ಬಿಗೆ ಪುರ ಮುಚ್ಚಲ ಪಾಡಿ ನಾಯನ್ನು ಬಂಡ ಬಾಕಿದ ದೇಶದಾಗಲ ಪುರ ಈ ಎಡ್ಡಾಲ ಮಗ ಅಂತ ಬಂಡದಲ್ಲಿ ಏನು ತಾಂಕದ ಮಿತ್ತು ಪಾಡುವರು ಭಾರತೋಡು ಇತ್ತು ನಂಚಿನ ಎನ್ನಡದ ಮಿತ್ತು ಪಾರಬಲ್ಲಿಂದ ಕಾರ್ಡ್ ಬತ್ತು ಹೋಯ್ತು ಬುಕಾಯ್ತು ಮುಚ್ಚಲದ ಅಗತ್ಯ ಹೆಚ್ಚು ಅವು ನೀ ಪಿದಾಯಿ ಪೋಯಾರ ಸೂಪನಲ್ಲ ಈ ಪದ ಡೆಂಜಿ ಹೋಯ್ತು ತಿರುತು ಪಾಡು ಮನ್ಪುಣ ವಿಶ್ವಾಸಡು ಮುಚ್ಚಲ ಪಾಡ್ದಿಗೆ ನಮ್ಮ ಉಲ ಈಗ ಅಂಚಿತ್ತನ ಒಂಜಿ ಭಾವನೆ ಉಂಡು ಬಂಟೆ ಆಯ್ನಂಚಿನ ಯಾನು ಎನ್ನಡದ ಮಿತ್ತು ಬುಕ್ಕರಿ ಎತ್ತರದು ಬರಿಯರ ಬಲ್ಲಿಂದ ಮನ್ಪುಣಂಚಿನ ಸಂಕುಚಿತವಾಯಿನ ಮನೋಭಾವನೆ ನಮಡ ಇತ್ತುಂದ ಉಂಡುಂದತ್ತು ನನ್ನಲ್ಲಿ ಇಂಕ ಕೇರಳಗೆ ಪೋಡು ಇತ್ತನ ಸಮಾಜ ಯಾಪುಗಳ ಎಡ್ಡೆ ಅವನು ಎನ್ನ ಕೂಟದಾಗಲಿ ಎನ್ನ ಜಾತಿದಾಗಲಿ ಎನ್ನ ಸಮಾಜದಾಗಲಿ ಎನ್ನಲಗನೆ ಮಿತ್ತು ಬರೋಡು ಅದು ಪಂಡದು ಎನ್ನಡದ ಆಪನಂಚಿನ ಸಹಾಯ ಸಹಕಾರ ಸಾಧಿ ತೋಜಾಂಡ ಈ ಸಮಾಜಲ ಬಂಟೆರ್ಲ ಎಡ್ಡೆ ಆವೇರಿ ಅಂಚಿತ್ತಿನ ಬೇಲೆ ನಮ್ಮಡ್ದಾವಳು ಇನ್ನೊಂದು ಎಲ್ಲ ಸೂಚನೆ ಕೊರಿಯರಂడి ఆయన మళ్ళీ తప్పు మలిపోయి ఇంక అర్థ ఆపును ఆనెల పండుజింದ ತಪ್ಪು ಪಣಾಂದೆಗಳುಂಡವು ಎಂಕಿ ನಿಂಗೆರ ಬಂಗಾಪುನು ನಮ್ಮ ಸಮಾಜದಾಗಲಿಂದ ಬರೋ ಒಗ್ಗಟ್ಟು ಮಲ್ತದು ನಮ್ಮಗಳ ಕಾರ್ಯಕ್ರಮ ಬರ ಒಂಜಿ ದಿಗಿಡು ಒಂಜಿ ಜಿಲ್ಲೆಡು ಒಟ್ಟುಗು ಮಲ್ಪೆರೆ ದಾಯ ಆಪುಜಿ ಉದಾಹರಣೆಗೆ ನಮ್ಮನಗಳನ್ನ ಮದಿಮೆ 320 ದಿನಗಳ ಮದಿಮೆ ಆಟಿಡೊಂಜಿ ತಿಂಗಳು ಮಾತ್ರ ಕುಳೆಗೆ ಓಡಾದಿದ್ದಿ ಬುಕ್ಕದ ದಿನ ಆಟಿಡ್ಲೆತ್ತದು ನಮ್ಮ ಒಂಜಿ ಮದುವೆದ ಹಬ್ಬದ ಮೂಜಿ ದಿನವನ್ನು ಕಳಪ್ಪ ನಮ್ಮ ಬೆಂಪುಣೆ ಹಬ್ಬ ಉತ್ಪಾದನೆ ಹಬ್ಬ ಸಂಪಾದನೆ ಹಬ್ಬ ಓಡೆಗೆ ನಮ್ಮ ಏಳಿಗೆ ಹಬ್ಬಣೆ ಇಂದನ್ನು ಮಾತಾಡಲ್ಲ ಕೂಡ್ತಾ ಅದು ಮಾತಾಡಲ್ಲ ಅಭಿಪ್ರಾಯ ಸಮನ್ವಯ ಮಲ್ತೊಂದು ಅಲ್ಪ ಒಂಜಿ ದಿನ ಮಲ್ಪರ ಆಪುಣ ಅದು ಒಂಜಿ ತೂವರ ಬಲ್ಯ ಅಂದು ನನಗೆ ವಿನಂತಿ ಅಜಿ ಕನ್ನಡ ಅಂಚೆತನ ಒಂದು ಬೇಲೆಯನ್ನು ಮಲ್ತನ ನಮ್ಮ ಉದ್ಧಾರ ಆವ ನಮ್ಮ ಸರಿಯಾದ ರೀತಿಯಲ್ಲಿ ನಮ್ಮ ತರನು ನಮ್ಮ ತೆರಿಯೊಂದು ಗಟ್ಟಿಡುಂತಿ ಅಂದ ನನ್ನ ಪಂಡನ ಭಾಷೆ ತಪ್ಪು ತತ್ತನ ನಿಖಿಲ್ ಕ್ಷಮಗಳು ಆ ಮಗಡದೆಲ್ಲ ನಮ್ಮನ್ನು ಕರೆಕ್ಕೊಂದಾರ ಬಲ್ಲಿ ನಿಮಗೆ ಆತು ಅರ್ಕತ್ತಿತ್ತನಾಗಲಿ ನಮ್ಮದೇ ದಾಯ ಅಂಚಾಪ ಅಯ್ನು ನಮ್ಮ ತೆರಿಯೊಂದು ನಮ್ಮ ಮಲ್ಪೋಡು ಕೇರಳಡೆ ನೀ ಬಂಡೇರು ಹಬ್ಬಣ್ಣಾಗಿಡರು ಬಾರಿ ಪುರ್ಲುಡು ಬಂಡೇರು ಒಂದು ಬಂಟಾಗ ದೇವಸ್ಥಾನ ಬೊರ್ಲು ಇಂಚಿನೊಂದು ಕೊಡ್ತೇರತ್ತ ಅವಳು ಜಾತಿನ ಅಂದೆ ನಾ ತೂವಂದೇ ದೇವಸ್ಥಾನ ಬೊರ್ಲು ಕೊಡ್ತೇರು ತೂಪನ ಒಂದೇ ಒಂಜಿ ಮಾನದಂಡ ಧಾರ್ಮಿಕ ಕ್ಷೇತ್ರೋಡು ಆಧ್ಯಾತ್ಮಿಕ ರಂಗೋಡು ಏರು ಆತ್ಮಾರ್ಥವಾದ ಬೆನ್ಪೇನ ಆಯಾಗ ಕೊಡ್ತೇವೆ ಯಾನು ಬಿರ್ಸದಿಗೆ ಪಂಪುಜಿ ಪನ್ನಿರ ಬಲ್ಲಿ ಒಂದು ಗ್ರಾಮದ ಗುರಿಕ್ಕಾರೆ ದೈವ ದೇವರನ್ನು ಅಂಚನೆ ಬಾಕಿದ ನಮ್ಮ ಜಾತಿಗೆ ಸಂಬಂಧಪಟ್ಟ ನಾವೇ ಆಚಾರ ವಿಚಾರಗಳ ಆಪನ್ನ ಯಾನು ಪೋಡು ಯಾನು ಪನ್ನೋಡು ಎನಡ ಕೇನಂದೆ ದೈವ ಆಹಾರ ದೆಪ್ಪಂದ ನಂಚಿನ ಕೆಲವು ಜಾಗೆಗಳ ಉಂಟು ಯಾನು ಮಲ್ಲ ಜನಂದತ್ತು ಒಂದು ಆಚಾರವು ಅವೇನು ಮಾತ ಮಲ್ತೊಂದು ಬರ್ತನೇನು ತೂಯಿನಂಚಿನ ಸರಕಾರ ಈ ಜಾಗಕ್ಕೆ ಆವುಂದು ಏನನ್ನದೆ ತೊಂದು ಅತ್ತಂದೆ ಬಂಟೇನು ಮನ್ಪುಣ ನಿಲಿಟ್ಟತ್ತು ಎನ್ನ ಆಚಾರಗಳು ಅದಕ್ಕೆ ಸಂಬಂಧಪಟ್ಟದ ನಾನು ಬಂದು ಕೊಡ್ತೇನೆ ಜಾತಿ ಧರ್ಮವನ್ನು ತೂವಂದೆ ಕೇರಳಡು ಧಾರ್ಮಿಕ ಕ್ಷೇತ್ರಡು ಬೆನ್ಪುನಾಗಿ ಆದ್ಯತೆ ಕೊಡ್ಪೇರದ ಮನ್ಪುಣ ಸತ್ಯಾಂಶವನ್ನು ನೀಕಲಡ ತಿಳಿಸ ಒಂದೊಳ್ಳೆ ಪಾತ್ಯರಂಡ ಹೆಚ್ಚಿಗೆ ಅವು ನನಗೆ ಇಲ್ಲ ಎಲ್ಲ ಸಂಜೆನೆಲ್ಲ ಅಂಚಿತ ನಮಗೆ ರಂಗೋಡಿ ಇತ್ತು ನಾಗಲ್ಲ ಬಣ್ಣದನೆ ಏನು ಸಂಜೆ ನೋಡ ಮುರನೇ ಬಂತೆ ನನ್ನ ದಾಯೆ ಲಿಪ್ಪುವರ್ ಏನು ಈ ಸೇಡು ಮಾತವಂತೆ ಪಿರಾವು ಬಾಕಿ ಪಂಡ ರಾಜಕೀಯ ಅದು ಆತಗೆ ಬೋಪುಚಿ ಅಪಗಾರ ಬಂಡೇರು ದಾನೆ ಮಗ ನಿನ್ನ ತರೆಟ್ಟು ಬರೆತ್ತಿರೋದು ಅನೇ ಮಲ್ಪೋಲಿ ಅಪಗ ಇಂಕ ಅಂದಾಜಾಂಡು ಒಂದು ಶಾಸ್ತ್ರಜ್ಞ ಕಡಲ್ದ ಕರೇಟೆ ಪೋನಗ ಆಗೊಂದು ನರಮ್ಮನೆಯನ್ನ ತರೆತ್ತ ಬುರುಡ್ಡ ತಿಕ್ಕನು
ಐತೆ ಇಂತ ಒಚ್ಚಿದು ತೂನಾಗ ಬರೆತನಿಗೆ ಬಡತನದಲ್ಲಿ ಜನನ ಅಲ್ಪಾಯುಷಿನಲ್ಲಿ ಮರಣ ಕಡಲ ಕಿನಾರೆಯಲ್ಲಿ ಅಂತ್ಯ ಅಂದು ಬರೆತಂದು ಸರಿಯಾಂದು ಪಿರನಂದಿರಿ ಶಾಸ್ತ್ರಜ್ಞ ಒಂದು ಕುತೂಹಲ ಪಿರಾತನ ಇನ್ನು ಒಚ್ಚಿದು ತೂನಾಗ ಐತೆ ಬರೆತನು ಇನ್ನು ಅನುಭವಿಸಲಿಕ್ಕಿದೆ ಈ ಕುರಿತು ಎಲ್ಲೂ ಓಡೆಗೆ ಅನುಭವಿಸೋಣ ಇನ್ನೊಂದು ತೂಡು ಬಂಡೆ ಬತ್ತದು ಇಲ್ಲದ ಪೆಲತ ಮರತ ಗೋಳೆಡು ತೆಂದು ಅದದಿಯೇ ದಿನೋಲ ಬೋನಗ ತೂಪನೆ ತಾನೆಲ್ಲ ಅನುಭವಿಸ್ತೀನ ಇಜ್ಜಿ ಒಂದು 3-4 ದಿನ ಕರಿನಗ ಇಲ್ಲದ ಪುಂಜೆ ಹೋಗು ಸಂಶಯ ಅಂದು ನೀರು ಇಂಚಿನ ದಿನಾಲ ಈ ಗೋಳೆಗೆ ನಿಲ್ಕಾವಣೆ ಅಂದು ಪುಂಜೆ ಹೋಗೋದು ತುಂಡು ತೂನಗ ನೀನು ಅರಮನೆಲ್ಲ ತಾರೆ ಬುರುಡೆ ಕ್ಷಮೆ ಕೊರಡು ಅಪ್ಪೆನಗಳಿರ್ತಾರನ ಪುಂಜನಗಳನ್ನ ಬಾಯಿಡು ಆ ವಿಷಯ ಎಲ್ಲ ದಿಂಜ ಪೊರ್ತು ಉಂಟಂದು ಆಪದಿಲ್ಲದ ಪುಂಜೆ ಉಡಬಹುದು ಬಂಡಾಲು ಎನ್ನ ಕಂಡ ನೀಚಂಚ ಒಂದು ಸಾಮಾನು ಕೊನತ ದೀತು ದಿನಾಲ ತೂವೊಂದುಲ್ಲೇರು ದಾಯಿತ ವಿಷಯ ಯಾನು ಪನ್ನೆಂದು ಪನಿಯರ ಬಲ್ಲಿ ದಿಕ್ಕು ಮದುವೆ ಆಪುನೆಗೆ ತುಂಬ ಆಗೊಂದು ಮದುವೆ ಆಯ್ತಂದು ಆಲ್ಲ ತರೆ ಬುರುಡೆ ದೀತೇ ಆ ಪುಂಜೆವು ಬಂತಾನೆ ಈ ಪುಂಜೆಗೆ ಒಲ್ತು ಏರ್ನೀರಿ ಅಂದು ತಿರ್ಗ ತೂನಾಗೊಂದು ಕಲ್ಲುತ್ತಲು ಕಲ್ಲು ನೆತ್ತು ಈ ಬುರುಡೆಗೆ ಬಂದು ಪೊಡಿ ಪೊಡಿ ಅಂದು ಬೈಯಾಡು ಬತ್ತದ ಆಂಜೆವು ತೂನಗ ತರೆ ಬುರುಡೆ ಪೊಡಿ ಪೊಡಿ ಆದ್ರು ಇನ್ನೂ ಅನುಭವಿಸಲಿಕ್ಕಿದೆ ಸರಿ ಆಯ್ತಾ ನಿನ್ನ ತರೆಟ್ಲ ಅಂಚ ಬರೆತ್ತನ ಬತ್ತದ ಕುಳ್ಳು ಮಗ ಅನ್ನು ಪಂಚೊನ್ನೆ ಪಂಟೆ ನಾನು ಬತ್ತೆ ಪಾತ್ರೆನೇಡು ದಾದಾನ ಹೆಚ್ಚು ಕಡಿಮೆ ಆದ ಲಕ್ಷಣ ಕೊರೋದು ಬಂಟ ಸಮುದಾಯದಗಳಿಗೆ ಕೇರಳಂದ ಕರ್ನಾಟಕ ಅಂದ ಮಹಾರಾಷ್ಟ್ರ ಅಂದ ಒವ್ಲ ಇಜ್ಜಿ ಗಡ್ಡಿ ನಿಕ್ಕೊಂಜಿ ಬಾಧಕನೆ ಹತ್ತು ಆಯ ಸಮಾಜದ ಅಂದನ ಆಯ ಸಮುದಾಯದ ಅಂದನ ಆಯ ಎನ್ನಾಯ ಎಂದು ಪನ್ಪುನಂಚಿನ ವಿಶಾಲ ಮನೋಭಾವ ತೋಜಾಯನಂಚಿನ ಮಾತ್ರ ಸಂಘದಗಳಿಗೆ ಕೇರಳದ ದೇವಸ್ವಾಮಿ ಬೋರ್ಡ್ ಬುಧರಡು ಅನಂತಾನಂತ ಕೃತಜ್ಞತೆಗಳನ್ನು ಪನೊಂದು ಕೈ ಬುಟ್ಟದನ್ನೇ ಒಯ್ಕುನ್ನಂದ ಅಜಯ್ ಯಾನೊಂದು ಹರಿಕತೆಗೆ ಓದಿತ್ತೆ ಹರಿದಾಸರ ಹರಿಕತೆ ಮಲ್ತೊಂದು ಬಾರಿ ಪೊರ್ಲುಡು ಬಾತೇರಿಯರು ನರಮ್ಮನಿ ಪೂರ ಪೋಯರು ಒಂದು ಪೊಂಜವು ಮಾತ್ರ ಒರಿತನು ಆ ಪೊಂಜವು ಒರಿತ ನಾಡಿಗೆ ಬೋದು ಹರಿದಾಸರು ಬೋದು ಕಾರ ಪತೊಂದು ಆ ಪೊಂಜೋಡ ಬಂಡೆ ರಪ್ಪ ಈ ರಾಣ್ಲ ಒರ್ತಿ ಕುಲ್ಲುದಾರತ್ತ ಎನ್ನ ಏನು ಧನ್ಯ ಅಂದ್ ಪಂಡದು ಪಾತೇರದನಗ ಪೊಂಜವು ಕೆತ್ತ ಗಂಟೆಗೆ ಹಾಕಲೇಕ ಬಂದನು ಓ ಮಗ ನಿನ್ನ ಪರಿಕತೆ ಹರಿಕತೆನಿಗೇನೇನು ಕುಳ್ಳುದು ನೆತ್ತಿ ಈ ಅಡಿಕಬಾರ್ದ ಕುಳ್ಳನ ಪಜ ಎನ್ನವು ಹೆಂಗೆ ಇಲ್ಲಬಹುದು ಜಪ್ಪೊಂಡ ಇನ್ನು ಕೊಡುವುದು ಅವರು ಉಂಟಾವ ನಜ್ಜಾನ್ ಆತು ಪನ್ಯರ ಅವಕಾಶ ಕೊರಂದು ಎನ್ನ ಪಾತೇರನ್ನು ಉಂಟವೆ ನಿಖಿಲಿಗೆ ಮಾತರಿಗಳ ಕೃತಜ್ಞತೆ ಪನೊಂದು ಎನ್ನ ಲೆಕ್ಕನ ಈ ಅವಕಾಶ ಕೊರಂತಿನ ಬಂಟರ ಸಂಘದಗಳಿಗೆ ಅನಂತಾನಂತ ಅಭಿನಂದನೆ ಪಡೆದು ಎನ್ನ ಪಾತೇರನ್ನು ಉಂಟು ಪ್ರಣಮ್ಯಂ ಶಿರಸಾದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯ பேருடல் எலித்தேர் ஆனைமானத தேவர் ಉಂಡು ಮಲ್ದಿ ಉಲ್ಲಾಯ ಉಲ್ಲಾಲ್ದಿ ತುಳುವ ಮನ್ನಡ ಉದ್ಯಬೆಂದಿನ ಸಾರಮಾನಿ ಸತ್ತೊಳಗೆ ತರ ತಗ್ಗಾದು ವಿನೀತ ಈ ಗಣೇಶೋತ್ಸವದ ಧರ್ಮಸಭೆತ್ತ ಗುರುಕಾರ್ಮಿನ ವಹಿಸಿದ ಅಂಚಿನ ಶ್ರೀ ಅಜಿತ್ ಕುಮಾರ್ ರೈ ಮಲ್ಲಾಡಿ ಬರೆ ಅಂಚನೆ ಹಿರಿಯರಾಯನಂಚನ ನಮ್ಮ ಅಪ್ಪಣ್ಣ ಇದ್ದಾರೆ ಡಾಕ್ಟರ್ ಎ.ಜೆ. ಶೆಟ್ರೆ ಶಂಕರರಾಯ್ ಮಂಟಾಡಿ ಅಂಚನೆ ಈ ಮಿತ್ತಟ್ಟಿನ ಮಾತ ಬಿನ್ನರೆಗೆ ಎದುರಿಕೊಳ್ಳುವಂತ ಎನ್ನ ಸಮಾಜ ಬಾಂಧವರಿಗೆ ಭಕ್ತಾಭಿಮಾನಿಗಳಿಗೆ ತೋಲೈತೆ ಸ್ವರ್ಮ ಸಂದಾಯ ಶಂಕರ ಐಕಲ್ ಬಂಡರೆ ಆನ ಒಂದು ಪಾದ ಕಲ್ಲಿಗೆ ಕೊರತಿನ ಕೀಲು ಸಭೆಟ್ಟು ತೂನಗ ನಿಗ್ಲಿಗೆ ಗೊತ್ತಾಪುಂಡು ಯಾನಂಗೆ ಮಲ್ಲಿಯದ ಮಾಲೆ ಕಟ್ಟಿದ ಬಾರದ ಬಲ್ ಏನೊಂದು ದಾಯಿಗೆ ಸ್ವಲ್ಪ ವೈಟ್ ಪಾಡ್ದರೆ ರೈಕಳು ಗೊತ್ತಿಜ್ಜಿ ನಾನು ಬಾರಿ ಪೊರ್ಲುಡು ಅಪ್ಪಣ್ಣ ಇದ್ದಾರೆ ಬಂಡರೆ ಬಂಟ ಸಮಾಜದ ಸಮಸ್ಯೆಲು ನಮ್ಮ ಇಂಚೋಡು ಶಂಕರ್ ರೈಕಲು ಮಸ್ತ್ ವಿಚಾರನು ಹಾಸ್ಯ ಮಿಶ್ರಿತ ಅದು ಪಂಡರು ಕೇರಳ ತುಳುನಾಡದ ಒಂದು ಭಾಗ ತೆನಕಾಯಿ ರಾಮೇಶ್ವರದ್ದು ಬಡಕಾಯಿ ಅಂಗೋಲದ ಘಾಟಿ ಮುಟ್ಟ ಮೂಡಾಯಿ ಕಾಯಿರಗಟ್ಟೊಡ್ದು ಪಡ್ಡಾಯಿ ನುಗುರುಪಯ್ಯ ಮುಟ್ಟ ಇತ್ತಿನಂಚಿನ ಈ ಮಲ್ಲ ವ್ಯಾಪ್ತಿದ ತುಳುನಾಡು ಕಾರಣಾಂತರಡು ಆರ್ನ ಹೋದ ಚೇರ ರಾಜ್ಯದ ಮಲಯಾಳ ದೇಶಾಂಡ್ ಅವರು ಇತ್ತಿನಗಲ್ನ ಮಾತ ಆಚಾರ ವಿಚಾರಲು ಧಾರ್ಮಿಕ ಮಾತಲ ತುತ್ತೈತ ಒಂದು ಮಾತ ನಮ್ಮ ತುಳುನಾಡ್ದವೆ ಬೊಕ್ಕ
ತುಳು ಭಾಷೆ ಹಿಡಿದು ಮಲಯಾಳ ಭಾಷೆಯನ್ನು ಕಟ್ಟಿಯರು ಅವೊಂದು ಬೇತೆ ಕಡ್ತುಕೊಂಡು ಅಂಡ ರೈಕುಲು ನಮ್ಮಾರೆ ಅಂಚಿನ ಈ ಅವಿಭಜಿತ ತುಳುನಾಡದ ನಮ್ಮ ವ್ಯಾಖ್ಯಾನವನ್ನು ತೋಣಂದಾಂಡ ಕೇರಳ ಬೇತೆ ಇತ್ತು, ತುಳುನಾಡು ಬೇತೆ ಇತ್ತು. ತೆನಿಕಾಯಿ ರಾಮೇಶ್ವರದ್ದು ಬಡಕಾಯಿ ಅಂಕೋಲದ ಘಾಟಿ ಮುಟ್ಟ ಲೆಕ್ಕಿಸಿರಿ ಪಾಡ್ದನ ತೋಣಗಳಿಗೆ ಗೊತ್ತಾಪು ಆ ವ್ಯಾಪ್ತಿ ನಗಲು ಭಾರಿ ಸ್ಪಷ್ಟವಾದ ಪಂಪೇರು ಅವು ಇಂಚಿನೇ ಇಪ್ಪಾಡು ಇನಿ ಕೂಡಾದಿನ ಸಭೆಟ್ಟು ಮುಕ್ತೇಶ್ವರ ನಗಲಿಗೆ ಒಂದು ಮಾನಾದಿಗೆ ಮಲ್ಪನಂಚಿನ ಒಂದು ಪೊರ್ತು ಜಗತ್ತನ್ನು ಸೃಷ್ಟಿ ಮಲ್ಪನ ಭಗವಂತೆ ಸುರುಟ್ಟು ಜೀವರಾಶಿನ ಸೃಷ್ಟಿ ಮಾಡ್ತಿದ್ದಾಗ ನುಪ್ಪನ್ನು ಸೃಷ್ಟಿ ಮಾಡ್ತಿಗೆ ಸುರುಟ್ಟು ನುಪ್ಪು ಬಂದಾಗ ಆಹಾರ ತಿನ್ಪುನ ವಸ್ತು ಬದುಕರೆಗೋಸ್ಕರ ತಿನ್ಪುನ ಅಂಚಿನ ವಸ್ತುಲೇನು ಸುರುಟ್ಟು ಸೃಷ್ಟಿ ಮಾಡ್ತದ ಈಗ ಆಲೋಚನೆ ನನಗೆ ಒಮ್ಮೆ ತಿನ್ನದು ಸೀಕ್ ಬರ್ತಂದ ಅದಾದ ಮಲ್ಪುನು ಅವಾಗ ಮರ್ದನ ಸೃಷ್ಟಿ ಮಾಡ್ತೆಗೆ ಮರ್ದನ ಸೃಷ್ಟಿ ಮಾಡ್ತೇನೆ ಹಿಡಿದು ಬೊಕ್ಕ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತದೆ ನಾಡ್ಲೆ ಎಂದು ಪಂಡೆಗೆ ಅಂಚಾದ ನಮ್ಮ ಪುಲ್ಯ ಕಾಣೆ ಲಕ್ಕೊಂದು ಏತೆ ಮಲ್ಲ ಏರ್ಪಾಡು ನುಪ್ಪು ನಾಡೊಂದು ಪೋಪಿನಿ ತುಳು ಭಾಷೆ ಉಂಡು ಈ ದಾನೆ ಇಂಕ ನುಪ್ಪು ನಾಡೋಣ ಆ ನುಪ್ಪು ತಿಂಗಳು ಬತ್ತಿನ ಸೀಕಿಗೆ ಮರ್ದನು ನಾಡು ಇನಿ ಮುಟ್ಟಲ ನುಪ್ಪುಲ ಮರ್ದು ನಾಡ್ನಲ್ಲ ನಲ್ಲ ಅವಂದೇ ಉಂಡು ಆಯ್ತಾ ಒಟ್ಟಿಗೆ ಮಾಯಕಾನ ಬಂಡೆಗೆ ಏನಲ್ಲ ನಾಡ್ಲಿ ಅಂಚ ನಾಡೊಂದು ಬೇತ ಧರ್ಮ ಮಾತ ಧರ್ಮಲ್ಲ ದೇವರು ಪಂಪನ ಒಂಜಿ ಅಸ್ಪಷ್ಟವಾದಿತ್ತಿನ ಒಂಜಿ ಶಕ್ತಿ ಪ್ರಪಂಚಡು ಉಂಡು ಪಂಪನೇನು ನಂಬೇರು ಒಪ್ಪಿಯರು ಅಪಗಂಡ ಜನಸಾಮಾನ್ಯರಿಗೆ ಇಂಚ ಪಣ್ಣಗ ಅಗೋಚರವಾಗಿತ್ತಿನ ದೇವರು ನಿರಾಕಾರತ್ತಿನ ಭಗವಂತನ ಎಂಕಲು ಎಂಚ ಸಾಕಾರ ರೂಪವು ಕಂತದ ಅವೇನು ಆಯಗೆ ಬೋಡತ್ತಿನ ಉಪಾಸನೆಯನ್ನು ಎಂಚ ಮಲ್ಪುಡು ಅಂತ ಕೇಳಿದಾಗ ತೆರಿದ ನಗಲಿಗೆ ಒಂದ ಗಡಿಬಿಡಿ ಅವನಿಗೆ ಲೆಕ್ಕ ದಾದಾಣ ಒಂದು ಉಪಾಯ ನಾಡೋಡು ಪಂದು ಜಗತ್ತುಡು ದೇವರು ಒಲ್ಪ ಉಲ್ಲೆ ಇಂದು ಪಣ್ಣಗ ಅಗುಲ್ ಪಂಡೇರಿಗೆ ಪ್ರಾಜ್ಞರು ಪಂಪೇರು ವನಾಂತೆ ನದಿ ಪುಳೀನೆ ಗಿರಿಶಿಖರೆ ಸ್ಥಿತ ಶಂಕರ ತುದೆ ಬರಿಟ್ಟುಲ್ಲೆ ಕಾಡುಡುಲ್ಲೆ ಪರ್ವತದ ಕೊಡಿಟ್ಟುಲ್ಲೆ ಇನ್ನು ಮಲ್ಲ ಮಲ್ಲ ದೇವಸ್ಥಾನದಲ್ಲಿ ಮಾತ್ರ ತೂತಾರೆ ಇಂಚಿನ ಪ್ರದೇಶಡೆ ಆ ದೇವರನ್ನು ಪ್ರತಿಷ್ಠೆ ಮಾಡ್ತಿದೆ ಗಿರಿಶಿಖರ ವನ ಒಂದು ಮಾತು ಮಲ್ಲ ಮಲ್ಲ ಉಂಡು ನೆಟ್ಟು ನಿರ್ದಿಷ್ಟವಾದಿತ್ತಿನ ವಾಜಾಗಡ ಭಗವಂತೆ ಉಲ್ಲೆ ಅವಾಗ ನಿರ್ದೇಶನಕಾರರು ಬಂತೇರು ಅಲ್ಪ ಭೂಮಿ ಶ್ವಾಸನು ದೆತನುಂಡ ಅಲ್ಪ ದೇವರು ಉಲ್ಲೆ ಭೂಮಿ ಶ್ವಾಸ ದೆತನುಂಡು ಪಂಡ ನಮ್ಮ ಅವನೆಂಚ ನಿರ್ಧಾರ ಮಲ್ಪನು ಒಂದು ಪಣ್ಣಗ ಒಂದೇ ಕಾಲು ಕೋಲು ಗುರಿ ಇತ್ತಿನ ಒಂಜಿ ಗುರಿನು ತೋಡ್ಲ ಐತ ಉಲಾಯ್ಡ ಒಂಜಿ ದೀಪನು ದೀಲ 24 ಗಲಿಗೆ ಐತ ಮೇಲಿಗೆ ಇರೇನು ಮುಚ್ಚಿದು ಕಾಪುಲ ಆ ದೀಪ ಅಂಚನೆ ಪೊತ್ತೊಂದು ಇತ್ತದ ಅಲ್ಪ ಭೂಮಿ ಶ್ವಾಸದೆತ್ತನು ಪಂಪನಂಚಿನ ಅರ್ಥನು ಪಂಡೇರಿಗೆ ಆ ಅರ್ಥನು ದೆತೊನ್ನೆಗಳು ಅಂಚಿನ ಶ್ವಾಸ ದೆತೊನ್ನಂಚಿನ ಭೂಮಿದ ಪ್ರದೇಶಡು ಜಲಾಂತೆ ಶಿಲಾಂತೆ ಮನುಷ್ಯಾಂತೆ ಪಂಪನ ಸೂತ್ರಡು ಆ ದೇವಸ್ಥಾನನು ನಿರ್ಮಾಣ ಮಾಡ್ತಾರಿಗೆ ಒಂದು ವಿಶಿಷ್ಟವಾದಿತ್ತಿನ ಭೂಮಿದ ಶಕ್ತಿನ ಉಪಾಸನೆ ಮಲ್ಪನಂಚಿನ ಒಂದು ವಿಚಾರ ನಮ್ಮ ಹಿರಿಯರು ಪಂತೇರು ಐಕೆ ಸುರುಟ್ಟೊಂದು ನಿರ್ದಿಷ್ಟವಾದಿತ್ತಿನ ಸ್ವರೂಪ ಇತ್ತಿಜಿ ಪರಪುರು 2 ಇತ್ತಿನಂಚಿನ ಒಂದು ಕಲ್ಲನ್ನು ಕಂತದು ಅವೇನು ನೆಲತ್ತಲ್ಲಿತ್ತು ಊರುದು ಅವೇನು ಪೂಜೆ ಮಲ್ಪನಂಚಿನ ಒಂದು ಕ್ರಮ ಸುರುಟ್ಟು ಆದಿದು ಪ್ರಾರಂಭ ಆಡುಗೆ ಅಪಗಂಡ ಒಂದು ದೇವಸ್ಥಾನ ನಮ್ಮ ಇಲ್ಲಿ ಬದುಕು ಮಾತ ಉಂಡು ಆಗ ಒಂದು ವರ್ಷ ಬೂರ ಲೆಕ್ಕ ತೊಂದರೆ ಅವನ ಲೆಕ್ಕ ಒಂದು ಗ್ರಹನು ನಿರ್ಮಾಣ ಮಲ್ಪಡು ಪಂದು ಐಕೊಂದು ಮಾಡು ಕಟ್ಟದ ಒಂದು ನಿರ್ಮಾಣ ಪ್ರಾರಂಭ ಆದ ಇನಿತ್ತ ಹೊಸ ದೇವಸ್ಥಾನಗಳು ಕಾಲಕ್ರಮೇಣಗೂ ಆ ಒಂದು ವಾಸ್ತು ಇತ್ಯಾದಿದ ಪಿರಾಡು ಅಂತ ಒಂದು ಆ ದೇವಸ್ಥಾನಗಳ ನಿರ್ಮಾಣ ಆಗಿದೆ ಆ ನಿರ್ಮಾಣ ದೇವಸ್ಥಾನಗಳಿಗೆ ಮೂಜಿ ಪೊರ್ತದ ಪೂಜೆ ನಡಪಡು
ಕಾಣದ ಪನಿ ಪೂಜೆ ಅವಡು, ಮಧ್ಯಾಹ್ನದ ಮಹಾಪೂಜೆ ಅವಡು, ರಾತ್ರಿದ ಶಾಂತಿ ಪೂಜೆ ಮಲ್ಪುನಂಚಿನ ಪೂಜಾ ವಿಧಾನ ಪಡೆದು ಒಂದೇನು ಮಲ್ಪರೆಗೊಂದು ವ್ಯವಸ್ಥಾ ಬೋರ್ಡು ನೆಕ್ಕೊಂದು ಜವಾಬ್ದಾರಿದ ಜನ ಬೋರ್ಡು ಆಯೆ ಧಾರ್ಮಿಕ ಪ್ರಜ್ಞೆ ಇತ್ತಿನಾಯೆ ಮಸ್ತ್ ಜನಟ್ಟು ವಿಶ್ವಾಸ ಇತ್ತಿನಾಯೆ ಸತ್ಯಸಂಧೆ ಆದಿತ್ತಿನ ಜನನು ಒಂದು ಆಯ್ಕೆ ಮಾಡ್ತದೆ ಅಥವಾ ಆ ದೇವಸ್ಥಾನದ ಕಟದಿನಂಚಿನ ವ್ಯಕ್ತಿನ ವಂಶ ಆಗ ಜವಾಬ್ದಾರಿನ ಕೊರುಂಡಿಗೆ ಕೊರನೇರದ ಪಕ್ಕ ಇಲ್ಲಿ ಮುಕ್ತೇಶ್ವರ ಬಂದ್ಪಂಜಿ ಪುದಾರ್ ಧರ್ಮದರ್ಶಿ ಧರ್ಮಾಧಿಕಾರಿ ಮುಕ್ತೇಶ್ವರ ಇದರ ಮಸ್ತ್ ನಮ್ಮ ಪುದಾರನ ಕೇನು ಆ ಶಬ್ದಾರ್ಥನ ತುಲೆ ಮುಕ್ತೇಶ್ವರ ಬಂದಾಗ ಬುಡುದು ದೇವರ ದಿನ ದೇವರಾವು ನಡೆದಾಡುವ ದೇವರೊಂದು ಒಂದು ಪದನ ಉಪಯೋಗ ಮಲ್ಪರತ್ತೆ ದೇವರನ್ನ ಒಂದು ಪ್ರತಿನಿಧಿಯ ದೇವರ ಲಕದುಂಟು ಪಾತರಿಜರು ಭಕ್ತಗೆ ಆರು ಎದುರಿದ ಉಂಟದ್ದು ಪಾತರಿಂದ ಆ ಜವಾಬ್ದಾರಿನ ಆ ಮುಕ್ತೇಶ್ವರ ಕೊರೆಯ ಮುಕ್ತೇಶ್ವರ ಒಂದು ಶಬ್ದಾರ್ಥ ಏತು ದುನ್ನದ ಪಂಪ ನಮ್ಮ ತೆರೆಯ ನೋಡಿ ಜನಕ್ಕೂ ಬತ್ತದು ತನ್ನ ಸಂಕಷ್ಟಲಿನ ಆಯಡ ಬತ್ತು ಪಂಪೇರು ಆಯೆ ದೇವರನ ಎದುರು ಉಂಟದು ಒಂದು ಪ್ರಾರ್ಥನೆ ಮಲ್ತದು ಅಕಲೆಗೆ ಸಾಂತ್ವನ ಕೊರ್ಪುಣಿಂಚಿನ ಕೆಲಸನು ಮಲ್ಪುನ ಕೆಲಸ ನಿಜವಾದ ಮುಕ್ತೇಶ್ವರನ ಮಹಾಮಲ್ಲ ಜವಾಬ್ದಾರಿ. ಪ್ರಾಯಶಃ ತುಳುನಾಡು ಸುಮಾರು ಸಾವಿರಾರು ದೇವಸ್ಥಾನಗಳು ಉಂಡು. ಅಂಚನೆ ಈ ದೇವಸ್ಥಾನಗಳು ಮಲ್ಲ ಆ ಮುಕ್ತೇಶ್ವರಿಗದ ಅಥವಾ ಮುಕ್ಕಾಲ್ದಿನ ಜವಾಬ್ದಾರಿ ಹೆಚ್ಚಿನ ಬಂಟ ಸಮುದಾಯದ ಒಂದೆಟ್ಟು ಉಂಡು, ಅಧೀನೋಡು ಉಂಡು. ಅದಕ್ಕೆ ಒಂಜಿ ಕಾರಣ ಇಂಚಿನವನ್ನಂಗ ಆ ವಂಶಾಡಳಿತದ ಪದ್ಧತಿ ಇದು ಬರ್ತನ ಅಥವಾ ವಂಶ ಪಾರಂಪರ್ಯ ಅದು ಅನುವಂಶೀಯ ಅಂತ ಬಂದ್ಪೇರು ಆ ವಂಶದವರ ಬತ್ತಿನಂಚಿನ ಈ ಅಧಿಕಾರನು ಆ ರೀತಿ ನಮ್ಮ ದೇವಂದ ಐತ ಮಿತ್ತು ಐತ ಬೆಳವಣಿಗೆ ಆಪುಡು ಪಂಪುಣ ನಮ್ಮ ತೂತ ಅವರ ಕಡೆ ಪಂಡೇರು ನಮ್ಮ ಬೆಂಜಿ ಕಾರು ಇಪ್ಪುಡು ಅಥವಾ ನಮ್ಮ ಜವಾಬ್ದಾರಿನ ನಮ್ಮ ದುರ್ಬಲರನಂಚಿ ನಮ್ಮ ಸಮಾಜದ ಕೆಲವು ತಪ್ಪುಲ ಉಂಡು ಅವೆಲ್ಲ ಪನ್ನೊಂದು ಅಂತ್ಯ ಪಾತ್ರೆಯೊಳಗೆ ಹಿತವಾದ ಪಾತ್ರೆಯೊಳಗೆ ಅಪ್ರಿಯ ಸತ್ಯನ ಪಂಡ್ರೆ ಬಲ್ಲಿ ಇನ್ನೊಂದು ಶಾಸ್ತ್ರ ಉಂಟು. ಹಿತಂ ಬ್ರೂಯಾತ್ ಮಿತಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯ ಅಂಚ ಅಂತ ಪಂಡ್ಪೇರು ಅಂಚ ಕೆಲವು ಸರಿ ಈ ಕಠೋರ ಸತ್ಯಲಿನ ನಮ್ಮ ದುಮ್ಮು ತೀಸಿನ ಅಂಡ ಪ್ರಾಯಶಃ ನಮ್ಮ ಬೆಳವಣಿಗೆ ಕುಂಠಿತ ಒಂದು ಪೋಪುಂಡು. ಇನ್ನಿತ ದೇವಸ್ಥಾನದ ಆಡಳಿತಲು ಮಾತ್ರ ನಮ್ಮ ವಲಯದ ಅಂತಃಕಲಹ ಇನ್ನು ಕೋರ್ಟ್ ವ್ಯಾಜ್ಯ ಇಜ್ಜಾದಿನ ಪ್ರಾಯಶಃ ದೇವಸ್ಥಾನಗಳು ಕಮ್ಮಿ. ಪ್ರತಿ ದೇವಸ್ಥಾನಗಳ ಅಧಿಕಾರಗೋಸ್ಕರ ಕೇಸುಂಡು ಅಥವಾ ಐತ ಲಾಭಗೋಸ್ಕರ ಕೇಸುಂಡು. ಒಂದಿನ ಮಾತ್ರ ತೂಡಿಂದ ಪ್ರಾಯಶಃ ನೆತ್ತ ಬಗ್ಗೆ ನಮ್ಮ ಸಮಗ್ರವಾದಿತ್ತಿನ ಚಿಂತನೆ ನಮ್ಮ ಪೀಠವನ್ನು ಹೊರಿತನ್ನಗಳ ಅವೇನ ಆಲೋಚನೆ ಮಲ್ಪಡು ಜನಕ್ಕಳಿಗೆ ಇಲ್ಲಿ ಸರ್ಕಾರ ಈ ದೇವಸ್ಥಾನದಲ್ಲಿ ಮಾತ್ರ ಸರಕಾರೀಕರಣ ಮಾಡ್ತಾನೆ, ಅದಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯನ್ನು ಮಾಡ್ತಾನೆ. ಪ್ರಾಯಶಃ ಕೇರಳದ ಒಂದು ಸುಪ್ರೀಂ ಕೋರ್ಟ್ದ ಒಂದು ಜಡ್ಜ್ಮೆಂಟ್ ಆಡೈತೆ ತಿರುವಂಕೂರು ದೇವಸ್ಥಾನದ ಅವೇನು ಏರು ಖಾಸಗಿ ಉಳ್ಳೇರು ಮುಕ್ತೇಶ್ವರರು ಅಕಲಿಗೆ ಆ ಜವಾಬ್ದಾರಿನ ಕೊರಡು ಅಕಲು ನಡಪ ಒಂದು ಪೋಡು ಸರ್ಕಾರ ಆಯ್ತ ನಡುಟ್ಟು ಕೈಪಾಡ್ರಿಗೆ ಬಲ್ಲಿ ಬಂದ್ಕೊಂಡಂಚಿನ ಒಂದು ಆದೇಶಲ ಆಣ ಅವೇ ಆದೇಶದ ಪ್ರಯತ್ನ ನಮ್ಮ ಕರ್ನಾಟಕದ ದಾಯಕ ಮಲ್ಪರ ಬಲ್ಲಿ ಪನ್ಪನಾಲ ನಮ್ಮ ಮನಸ್ಸದ ದೀವನಗಳು ಇದಕ್ಕೆ ದಾಯಕ ಬಂದಾಗ ಅಬಕಾರಿ ಇಲಾಖೆ ಗವರ್ಮೆಂಟ್ ಗೆತನಡು ಧರ್ಮದ ನಡುಟ್ಟು ದೇವಸ್ಥಾನಲ ಅದಕ್ಕೆ ಸರ್ಕಾರ ಕೈಪಾಡಿನ ಏತು ಸರಿ ಪನ್ಪುಣ ಒಂದು ಚಿಂತನೆ ನಮ್ಮ ಮಲ್ಪಡಾಪು ಇನ್ನು ಸಚಿವರು ಬೈದಿದ್ದಾರೆ ಇದರಿಂದ ಪ್ರಾಯಶಃ ನಾವೇನು ಸ್ಪಷ್ಟವಾದ ಪಂತು ದಾಯಿಗೋಸ್ಕರ ಈ ಒಂದೇನು ಮಲ್ತೊಂದುಲ್ಲಾರು ಪಂಪನೇನು ಪ್ರಾಯಶಃ ಆರೇನು ಹೊರಗೆರ್ದ ಆಜಿರ್ನಾದಲ್ಲ ನೆತ್ತ ಪಿರವಳ್ಳ ಒಂದು ಪ್ರಯತ್ನ ನಡಪಡು ಬಂಟೆರು ಪ್ರಬಲವಾದಿತ್ತಿನ ಸಮಾಜ ಬಲಿಷ್ಠ ಸಮಾಜ ಅವು ನಮ್ಮ ಸ್ಟ್ರೆಂತ್ ನಮ್ಮ ಶಕ್ತಿ ಐತ ಒಟ್ಟಿಗೆ ನಮ್ಮ ದೌರ್ಬಲ್ಯ ಎಲ್ಲ ಬೋಡಿತ್ನಾತು ಉಂಟು
ಆ ದೌರ್ಬಲ್ಯలను ಮಾತ್ರ ಬುಡೋಡುಂದಾಂಡ ಅವನ್ನ ಸರಿ ಮಲ್ಪಡುಂದಾಂಡ ನಮ್ಮ ಬಂಟ ಬದಲಾಗಬೇಕು ಒಂದು ಯಾನೊಂದು ಲೇಖನ ಬರುತ್ತೆ ಬಂಟ ಬದಲಾಗಬೇಕು ಅಂಚ ಆ ಬಂಟೆ ಬದಲಾಯಿಂದಾಂಡ ನಮ್ಮ ಪರಂಪರೆನ ಪೂರ ಪರಂಪರೆನ ಒರಿಪೆರೆಗೆ ಆಪುಂಡು ಮದ್ವೆದ ವಿಚಾರನು ಪಂಡೇರು ಇನಿ ಮದ್ವೆಗೆ ಮಲ್ಪುನ ಖರ್ಚಿನ ತೂಡುಂದಂಡ ವೈಯಕ್ತಿಕ ಎನ್ನ ಖರ್ಚಿಂದು ಪಣಪೇರು ಅಣ್ಣ ನಮ್ಮ ತೂಡುಂದಾಂಡ ಅಕಲು ಮಲ್ಪುನ ಖರ್ಚಿ ಕೋಟ್ಯಾಂತರ ರೂಪಾಯಿ ಮುಟ್ಟುದು ಒಂದು ಬ್ರಹ್ಮ ಕಲಶ ಅಥವಾ ಒಂದು ನಾಗಮಂಡಲ ಒಂದು ಮಾತ್ರ ಕೋಟಿ ರೂಪಾಯಿ ಖರ್ಚು ಕಡತೊಂದು ಪೋಣು ಇತ್ತ ದೇವಸ್ಥಾನದ ಅರ್ಚಕರೆಗೆ ಐತ ತಸ್ತೀಕ್ ಕೊರಡುವಂತ ಒಂದು ಸರ್ಕಾರದ ನಿರ್ಧಾರ ಬತ್ತ ನಿಂತ್ಕೊಂಡೇರು ಅಪಗಂಡ ದೇವಸ್ಥಾನದ ಖರ್ಚು ಇರ್ತು ಅರ್ಚಕರೇ ಆ ಖರ್ಚಿನ ತೂಪೇರಿಂದಂಡ ಪ್ರಾಯಶಃ ನಮ್ಮ ಒಂಚೂರು ಪಿರವಂತೊಳ್ಳಿ ದೇವಸ್ಥಾನಡು ಇನಿ ಏತು ವಿಚಾರಣೆ ನಮ್ಮ ತೂಪುನಂಚಿನ ವಿಚಾರಣೆ ನಮ್ಮ ವಾಸ್ತು ಪ್ರಕಾರ ಅವಡು ಪೂಜಾ ವಿಧಿ ಅವಡು ಒಂದೇನು ಪೂರ ಈ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಮಾಲಿಂಗೇಶ್ವರ ದೇವಸ್ಥಾನ ಅಥವಾ ಈಶ್ವರನ ಸಾನ್ನಿಧ್ಯಗಳು ಶೈವ ಸಂಪ್ರದಾಯದ ದೇವಸ್ಥಾನಗಳು ಜಾಸ್ತಿ ಇತ್ತು ಎನಿಕ್ಲ ಅಲ್ಪ ಸಾಲಿಗ್ರಾಮ ನದಿ ಇದು ಆ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಮುಂದೆ ಪಂದು ಒಂದು ಕಸಿ ಕಟ್ಟುದಿನ ಒಂದು ಮಂತ್ರ ಬಂದು ಪಂಪೇರು ಮಾಲಿಂಗೇಶ್ವರ ಪ್ರೀತ್ಯರ್ಥಂ ಒಂದು ಪಣಪಿದರು ಮಾಲಿಂಗೇಶ್ವರ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಒಂದು ನಮ್ಮ ಒರೇನ ಬಾಯಿಗಿಂಚ ಕೊರ್ಪುನು ಬೊಕ್ಕರೇನ ಬಾಯಿಗ ದೀಪುನು ಒಂದು ಮುಕ್ತೇಶ್ವರನಗಳು ಪ್ರಾಯಶಃ ಯಾನೊಂದು ಕಳೆಟ್ ಪಂಡೆ ಸ್ವಾಮಿಗಳು ಮಸ್ತ್ ಆಕ್ಷೇಪ ಮಾಡ್ತಾರೆ ವರ್ಷದ ಒಂದು ಸರಿ ಮುಕ್ತೇಶ್ವರಿಗೆ ಗರ್ಭಗುಡಿ ಪ್ರವೇಶ ಮಲ್ಪುನಂಚಿನ ಅಧಿಕಾರ ಉಂಟು ಆತೆ ಶುದ್ಧೋಡು ಇಪ್ಪಡು ಆತೆ ಧರ್ಮಿಷ್ಠ ಇಪ್ಪಡು ಆ ಜಾತಿ ಮತ ಜಾತಿ ಧರ್ಮನು ಬಡ್ದು ಆಗ ಗರ್ಭಗುಡಿನ ಪ್ರವೇಶ ಮಲ್ತದ ಪ್ರತಿಮೆನು ಪರೀಕ್ಷೆ ಮಲ್ಪುನಂಚಿನ ಅಧಿಕಾರನು ವಾಸ್ತುಶಾಸ್ತ್ರ ಬಂದದ್ದು ಅದಕ್ಕೆ ಮಸ್ತ್ ಆಕ್ಷೇಪ ಮಲ್ತೇವೆ ಅಂಡ ದಾನೆ ಬಂದಾಗ ಒಂದೇನು ಆಕ್ಷೇಪ ಮಾಡ್ತಾರೆ ಎನ್ನ ವಿರುದ್ಧ ಪುರೋಹಿತ ವಿರೋಧಿ ಬ್ರಾಹ್ಮಣ ವಿರೋಧಿ ಇತ್ಯಾದಿ ಮಾತ್ರ ಪಂಡೆ ಕಡೆ ಕಾಣ ಒಂದು ತೀರ್ಥಹಳ್ಳಿಯ ದೇವಸ್ಥಾನಡು ಒಂದು ಉಗ್ರ ನರಸಿಂಹನ 250 ವರ್ಷ ಪಿರಾದ ಒಂದು ದೇವರನ ಮೂರ್ತಿ ಇತ್ತು ಅವೇನು ಆ ಅರ್ಚಕನೇ ಅವೇ ಲೆಕ್ಕದ ಪ್ರತಿರೂಪನ್ ಮಲ್ತದ್ದು ಹೆಜಮಾಡಿ ಟೋಲ್ದಲ್ಪ 35 ಲಕ್ಷ ಡೀಲ್ ಮಲ್ಪನಾಗ ತೆಗೆದು ಈ ಅಧಿಕಾರ ಜವಾಬ್ದಾರಿ ಮುಕ್ತೇಶ್ವರಿಗೆ ಏತು ಉಂಡು ಪಂಡು ನಮ್ಮ ತೂಂಡ ಗೊತ್ತಾಗ ಅವನು ಪೂಜೆ ಸರಿಯಾಗಿ ಮೂಲ ಪೂಜೆ ಸರಿಯಾಗಿ ಅಷ್ಟಮಂಗಳೋಡು ಬರ್ಕೊಂಡು ಇತ್ಯಾದಿ ಮಾತ ತೂನಂಗ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಅಂತಾರೆ ಅರ್ಚಕನ ಪೂಜಾ ವಿಧಾನ ಹೊಡೆದವರ ಆ ಶಿಲೆಗೆ ದೇವರ ಬಂದ್ಪುಣ ಶಕ್ತಿ ಬರ್ಪುಣಿಗೆ ಅಂಚಿನ ದೇವಸ್ಥಾನದ ಪೂಜೆಲ ನಡಪಡು ಅಂಚಿನ ಜವಾಬ್ದಾರಿ ಮುಕ್ತೇಶ್ವರಗಳ ಉಂಡು ಒಂದಿನ ಮಾತ ನಮ್ಮ ದೇವೊಂದು ನಮ್ಮ ಖಾಲಿ ದೇವಸ್ಥಾನಗೂ 250 ಸುತ್ತು ಬತ್ತಂಡ ದೇವರು ಒಲಿಯರೊಂದು ಶರಣರು ಪಂಪೇರು ಚಿತ್ತವಿಲ್ಲದೆ ಗುಡಿಯ ಸುತ್ತಿದೊಡೆ ಫಲವೇನು ಎತ್ತು ಗಾಣವ ಸುತ್ತಿದಂತೆ ಬೋರಿ ಗಾಣನ ಸುತ್ತಿ ಲೆಕ್ಕ ಓದು ಬಂತು ದೇವರಿಗೆ ದಾಲ ಅಪೇಕ್ಷೆ ಇದ್ದಿ ದೇವರು ಭಗವದ್ಗೀತೆ ಒಂದು ಪಾತ್ರ ಪತ್ರಂ ಪುಷ್ಪಂ ಫಲಂ ತವಯಂ ಯೋಮ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪರತಂ ನಶ್ನ ನಿಷ್ಪ್ರಯತಾತ್ಮನಃ ತೆಂಗಿ ದಾಲ ಬಚ್ಚಿ ಒಂದು ಇರನ ಒಂದು ಪೂವ ಒಂಚೂರು ನೀರ ಕಂತದು ಭಕ್ತಿ ಪಾಡ ಭಕ್ತಿ ಉಪರತಂ ನಶ್ನ ನಿಷ್ಪ್ರಯತಾತ್ಮನಃ ದೈವಲ್ ಪಣ್ಲೆಕ್ಕ ತೋಡ ನೀರು ಕಾಡ ಪುರ್ಪ ಕೈಪುದ ತಾರ ಇದರ್ಪುಳ ಅಂದು ನಮ್ಮ ಅಲ್ಪ ಭಕ್ತಿ ಮುಖ್ಯ ಇನ್ನಿತ ಈ ಸಾರ್ವಜನಿಕ ಗಣೇಶೋತ್ಸವನು ಬಾಲಗಂಗಾಧರ ತಿಲಕ್ ಸ್ವಾತಂತ್ರ್ಯ ಹೋರಾಟಗೋಸ್ಕರ ಬ್ರಿಟಿಷರಿಗೆ ಗೊತ್ತಾವಂದ ಲೆಕ್ಕ ಒಂದೇನು ಒಂದು ಆಯೋಜನೆ ಮಾಡ್ತೇವೆ ಇಡೀ ಸ್ವಾತಂತ್ರ್ಯ ತಿಂಗಳು 5 ವರ್ಷ ನಮ್ಮ ನನದ ಜವಾಬ್ದಾರಿ ಇಂಚಿನ ಬಂದಾಗ ನಮ್ಮ ಸಂಘಟನೆದ ಉಲ ಹಿಡಿದು ಈ ಗಣೇಶೋತ್ಸವದ ಪುದರಡು ನಮ್ಮ ಆತ್ಮಶುದ್ಧಿ ನಮ್ಮ ಸಮಾಜದ ಏಳಿಗೆಗೆ ಬೋಡಾಪಿನಂಚಿನ ಕೆಲಸ ಮಲ್ಪ ನಾವು ನಮ್ಮ ಜವಾಬ್ದಾರಿ ಪಣಂದು ಯಾನು ಪನ್ನೆಟ್ಟು ಹೆಚ್ಚು ಕಡಿಮೆ ಎತ್ತಂಡ ದಯದು ಇದು ಮಾಪ್ ಮಲ್ಪಡು ಮಾತ್ರೆಗೆಲ್ಲ ಸೊನ್ನೆ
ನಾಡವರ ಮಾತೃ ಸಂಘ, ಸಿದ್ಧಿವಿನಾಯಕ ಟ್ರಸ್ಟ್, ಸಾರ್ವಜನಿಕ ಗಣೇಶೋತ್ಸವ, ಬಂಡ್ರೆಯಾನೆ ನಾಡವರ ಮಾತೃ ಸಂಘದ ವಿವಿಧ ತಾಲೂಕು ಸಮಿತಿಗಳು ಹಾಗೂ ಈ 3 ಜಿಲ್ಲೆಗಳ ಎಲ್ಲ ಬಂಟರ ಸಂಘಗಳ ವತಿಯಿಂದ ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮೊಕ್ತೇಸರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಮಾಜಿ ಧರ್ಮದರ್ಶಿಯೂ ಆಗಿರುತ್ತಾರೆ ಹಾಗೂ ಮಾಜಿ ಶಾಸಕರು, ಹಿರಿಯರು, ಧಾರ್ಮಿಕ ಪರಿಷತ್ನಲ್ಲಿ ಅತ್ಯುತ್ತಮ ಹೆಸರನ್ನು ಮಾಡಿದ ಅಪ್ಪಣ್ಣ ಹೆಗಡೆ ಅವರಿಗೆ, ಈಗ ಇನ್ನೋರ್ವ ಹಿರಿಯರಾದ ಎ.ಜೆ. ಶೆಟ್ಟಿ ಅವರಿಗೆ, ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಕದ್ರಿ ಮಂಜುನಾಥ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಶ್ರೀ ಎ.ಜೆ. ಶೆಟ್ಟಿ ಅವರು, ಎ.ಜೆ. ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಮುಖ್ಯಸ್ಥರು. ಹಾಗೆ ಇದೀಗ ಶಂಕರ್ ರೈ ಮಂಟಾಡಿ, ಕೇರಳ ರಾಜ್ಯದ ಮಲಬಾರ್ ದೇವಸ್ವಂ ಬೋರ್ಡ್ನ ಸದಸ್ಯರಾಗಿರುವ ನಮ್ಮ ಸಮಾಜದ ಹೆಮ್ಮೆಯ ವ್ಯಕ್ತಿ ಮಂಟಾಡಿ ಶಂಕರ್ ರೈ ಅವರಿಗೆ, ಶಂಕರ್ ರೈ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಅನನ್ಯ ಸೇವೆಯನ್ನು ಮನ್ನಿಸಿ ಈ ಸನ್ಮಾನವನ್ನು ಮಾಡುತ್ತಿದ್ದೇವೆ. ಇದೀಗ ಮುಂದಿನ ಸನ್ಮಾನ ಮಾಜಿ ಧಾರ್ಮಿಕ ದತ್ತಿ ಸಚಿವರಾಗಿದ್ದು ಹಾಗೂ ಕೊಳಂಬೆ ಶ್ರೀ ವಿಶ್ವನಾಥ ಕ್ಷೇತ್ರ ಇದರ ಮೊಕ್ತೇಸರೂ ಆಗಿರುವ, ನಮ್ಮ ಗಣೇಶೋತ್ಸವ ಸಮಿತಿ ಸಂಚಾಲಕರೂ ಆಗಿರುವ ಮಾಜಿ ಧಾರ್ಮಿಕ ದತ್ತಿ ಸಚಿವ ಬೈಲು ಮೇಗಿನ ಮನೆ ನಾಗರಾಜ ಶೆಟ್ಟಿಯವರಿಗೆ, ಮಹನೀಯರೇ, ನೀವು ನಮ್ಮ ಸಮಾಜ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುವಂತಾಗಿದೆ. ನಿಮ್ಮ ಧಾರ್ಮಿಕ ಕ್ಷೇತ್ರದ ಸೇವೆ ಇನ್ನಷ್ಟು ಮುಂದುವರಿಯಲಿ ಎಂದು ನಾವು ಆಶಿಸುತ್ತಿದ್ದೇವೆ. ಈಗ ಡಾಕ್ಟರ್ ವೈ.ಎನ್. ಶೆಟ್ಟಿಯವರಿಗೆ ಧಾರ್ಮಿಕ ಕ್ಷೇತ್ರದ ಜನಪದ ವಿದ್ವಾಂಸರಾದ ಡಾಕ್ಟರ್ ವೈ.ಎನ್. ಶೆಟ್ಟಿಯವರು ಜನಪದ ಕ್ಷೇತ್ರದಲ್ಲಿ ಸನ್ಮಾನಿಸುತ್ತಿದ್ದೇವೆ. ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಹೃದಯಾಂತರಾಳದ ವಂದನೆಗಳೊಂದಿಗೆ ಶಿರವಾಗಿ ನಮಿಸುತ್ತಿದ್ದೇವೆ.